ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಚಿಂತನೆಯನ್ನ ನಡೆಸಿರುವುದನ್ನು ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಶೀಶ್ ವಿರೋಧಿಸಿದ್ದಾರೆ. ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಯಾವುದೇ ಮಾರ್ಗಸೂಚಿಗಳನ್ನು ನೀಡದೆ ಶಾಲೆಗಳನ್ನು ಪ್ರಾರಂಭಿಸಲು ಚಿಂತನೆಯನ್ನ ನಡೆಸಿದೆ. ಇದರಿಂದ ಪೋಷಕರು ಗೊಂದಲದಲ್ಲಿದ್ದಾರೆ. ಶಾಲಾ ಮಕ್ಕಳಿಗೆ ಸರಿಯಾದ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲು ತಿಳುವಳಿಕೆ ಇರೋದಿಲ್ಲ. ಸಾವಿರಾರು ಮಕ್ಕಳು ಒಂದು ಶಾಲೆಯಲ್ಲಿ ಬಂದು ಸೇರುವುದರಿಂದ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಕೊರೋನಾ ಮಹಾಮಾರಿ ಸಮುದಾಯದಲ್ಲಿ ಹರಡುವಂತಹ ಅಪಾಯ ಕೂಡ ಇದೆ. ಆನ್ಲೈನ್ ಮೂಲಕ ವಿದ್ಯಾಭ್ಯಾಸವನ್ನು ನೀಡುವುದು ಕೂಡ ಅಪಾಯಕಾರಿ. ಮಕ್ಕಳ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಆನ್ಲೈನ್ ಮೂಲಕ ಶಿಕ್ಷಣವನ್ನು ನೀಡುವುದು ಸರಿಯಾದ ಮಾರ್ಗವಲ್ಲ. ಮುಂದಿನ ಮಳೆಗಾಲ ಮುಗಿದ ಬಳಿಕ ನವೆಂಬರ್ ನಂತರ ಶಾಲೆಯನ್ನು ಆರಂಭ ಮಾಡುವುದು ಸೂಕ್ತ. ಈ ಬಗ್ಗೆ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡಲಾಗುತ್ತೆ. ಶಾಲೆ ಮರುಪ್ರಾರಂಭದ ಬಗ್ಗೆ ಸೂಕ್ತ ಮಾರ್ಗಸೂಚಿಯನ್ನು ಸರ್ಕಾರ ನೀಡಬೇಕು. ಕೊರೋನಾ ಸೋಂಕನ್ನು ತಡೆಗಟ್ಟಲು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥದ್ದನ್ನು ಬಹಿರಂಗಪಡಿಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಶಾಲೆಯನ್ನು ಪುನರ್ ಪ್ರಾರಂಭ ಮಾಡುವ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟ ನಿಲುವು ಅಥವಾ ಒಂದು ಸ್ಪಷ್ಟ ಗೈಡ್ಲೈನ್ ಇಲ್ಲಿ ತನಕ ಯಾವುದೇ ಬಿಡುಗಡೆ ಮಾಡದಿರುವುದರಿಂದ ವಿದ್ಯಾರ್ಥಿಗಳ ಪೋಷಕರು ತುಂಬಾ ಸಂಕಟಕ್ಕೆ ಅಂದ್ರೆ ಕನ್ಫ್ಯೂಷನ್ ಗೊಂದಲಕ್ಕೆ ಈಡಾಗಿದ್ದಾರೆ. 1ನೇ ಕ್ಲಾಸಿಂದ 6ನೇ 7ನೇ ಕ್ಲಾಸಿನ ತರಗತಿಯವರೆಗೆ ಆನ್ಲೈನ್ ಕ್ಲಾಸಸ್ ಮಾಡುವ ಬಗ್ಗೆನೂ ಸರ್ಕಾರ ಹೇಳ್ತಾ ಇದೆ. ಕೆಲವೊಂದು ಶಾಲೆಗಳು ಈಗಾಗಲೇ ಅದರ ಸಿದ್ಧತೆಯನ್ನು ಮಾಡಿದ್ದಾರೆ, ಕೆಲವೊಂದು ಶಾಲೆಗಳು ಅದನ್ನು ಕಾರ್ಯಗತಕ್ಕೆ ತಂದಿದ್ದಾರೆ. ಅದು ನಮ್ಮ ಕೆಲವೊಂದು ಪೋಷಕರ ಅಭಿಪ್ರಾಯ ಸಂಗ್ರಹ ಮಾಡಿದ ಪ್ರಕಾರ ಯಾರಿಗೂ ಆನ್ಲೈನ್ ಶಾಲೆಯಲ್ಲಿ ಆಸಕ್ತಿ ಇಲ್ಲ. ಮಕ್ಕಳ ಭವಿಷ್ಯ, ಕಣ್ಣಿನ ದೃಷ್ಟಿ ಮತ್ತೆ ಮಕ್ಕಳು ಈಗಲೇ ಆನ್ಲೈನಿಗೆ ನಾವು ಅವರಿಗೆ ಚಿಕ್ಕ ವಯಸ್ಸಲ್ಲಿ ನಾವು ಓದುವ ಹವ್ಯಾಸ ಹಾಕಿದರೆ ಮುಂದೆ ಅವರು ಅದನ್ನು ಬೇರೆ ರೀತಿಯಿಂದ ಅದನ್ನು ಉಪಯೋಗ ಮಾಡಬಹುದು ಅಂತ ಹೇಳಿಕೊಂಡು ಕೆಲವು ಅಭಿಪ್ರಾಯಗಳನ್ನು ನಾವು ಕೇಳಿ ಬಂದಿದ್ದೇವೆ. ಈಗ ಉಡುಪಿಯಲ್ಲಿ ಒಂದು ವೇಳೆ ಶಾಲೆ